17 ವರ್ಷ ಸೈನಿಕನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತವರಿಗೆ ಮರಳಿದ ವೀರ ಯೋಧನಿಗೆ ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮದಲ್ಲಿ ಅದ್ದೂರಿಯಾದ ಸ್ವಾಗತ ಸಿಕ್ಕಿದೆ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮ ಪಂಚಾಯತ್ ನಿವೃತ್ತ ಯೋಧರ ಸಂಘ, ಸರ್ಕಾರಿ ಶಾಲೆ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಯೋಧ ವೀರಭದ್ರಯ್ಯ ಅವರಿಗೆ ಹೂವಿನ ಹಾರದ ಮೂಲಕ ಸನ್ಮಾನ ಮಾಡಲಾಗಿದೆ. ಇನ್ನು ಯೋಧ ವೀರಭದ್ರಯ್ಯ ಅವರು ತಾವು ವ್ಯಾಸಂಗ ಮಾಡಿದ ಶಾಲೆಗೆ ಕೂಡ ಭೇಟಿ ನೀಡಿದ್ದಾರೆ. ಈ ವೇಳೆ ಶಿಕ್ಷಕರು, ವಿದ್ಯಾರ್ಥಿಗಳು ಇವರನ್ನು ವಿಶೇಷವಾಗಿ ಗೌರವಿಸಿದ್ದಾರೆ. ಈ ವೇಳೆ ವಡ್ಡಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಎಲ್ ವಸಂತರಾಜು, ವಡ್ಡಗೆರೆ ತಾಂಡದ ನಿವೃತ್ತ ಯೋಧ ನರಸಿಂಹಮೂರ್ತಿ, ಯೋಧರಾದ ಕೃಷ್ಣ ನಾಯ್ಕ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗೌರಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾನು ನಿನ್ನೆ ಫೋನ್ ಮಾಡಿದ್ರೆ ಹೇಳಿದಾಗ ಸರ್ ಎಲ್ಲ ಕಂಪ್ಲೀಟ್ ಸರ್ವಿಸ್ ಇನ್ಫಾರ್ಮ್ ಮಾಡಿದೆ. ಈಗ ಏನೋ ನಮ್ಮ ಮನೆಯಲ್ಲೇನೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಆದರೆ ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೆಲ್ಲ ಆಗುತ್ತೆ ಅಂತ. ಈಗ ಲಾಸ್ಟ್ ಟೈಮಲ್ಲಿ ಇದೆಲ್ಲ ಚೆನ್ನಾಗಿ ಮಾಡಿದ್ದೀರ, ಇದರ ಮುಂದುವರಿಲಿ ಮತ್ತು ಉತ್ಸಾಹ ಆಗಲಿ ಎಲ್ಲ ಪ್ರತಿಯೊಬ್ಬರು ಹೊಸ ಹುಡುಗರಿಗೆಲ್ಲ ಅವ್ರ ದೇಶದ ಬಗ್ಗೆ ಸ್ವಲ್ಪ ಇದು ಹುಟ್ಟಲಿ, ತಾಯ್ನಾಡು ಬಗ್ಗೆ ಅಂತ ನನ್ನನ್ನು ಒಂದು ಪ್ರಾರ್ಥನೆ.